ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ಒಂದು ಕಡೆ ಹೊರಟಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಒಂದು ಫ್ರೂಟ್ಸ್ ಮಾರ್ಕೆಟ್ಗೆ ನಾನು ಇವತ್ತು ಹೊರಟಿದ್ದೀನಿ. ಇಡೀ ಬ್ಯಾಂಗ್ಳೂರಲ್ಲೇ ದೊಡ್ಡದಾದಂಥ ಫ್ರೂಟ್ಸ್ ಮಾರ್ಕೆಟ್ ಇದು. ಕರ್ನಾಟಕದಲ್ಲಿ ಎಲ್ಲೇ ಬೆಳೆ ಬೆಳೆದ್ರೂ ಕೂಡ, ಹಣ್ಣುಗಳನ್ನು ಬೆಳೆದ್ರೂ ಕೂಡ ಇಲ್ಲಿಗೇನೆ ಮೇಯ್ನ್ ಆಗಿ ಇದೇ ಮಾರ್ಕೆಟ್ಗೆ ಬರುತ್ತೆ. ಇದು ಹೋಲ್ಸೇಲ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಬೆಲೆಗೆ ನಮಗೆ ಇಲ್ಲಿ ಹಣ್ಣುಗಳು ಸಿಗ್ತವೆ. ನಿಮಗೂ ಕೂಡ ತೋರಿಸೋಣ ಅಂತ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ಫ್ರೂಟ್ಸ್ ಮಾರ್ಕೆಟಲ್ಲಿ ನಮಗೆ ಹೋಲ್ಸೇಲ್ ಆಗಿ ತೊಗೊಳ್ಬೋದು. ಬಟ್ ಇಲ್ಲಿ ಕೆ ಜಿ ಗಟ್ಟಲೆಯಲ್ಲಿ 1 kg 2 kg ಹೀಗೆ ಸಿಗಲ್ಲ. ನಾವು ತಗೊಳ್ಳೋದಾದ್ರೆ ಬಾಕ್ಸೇ ತಗೊಳ್ಬೇಕು. ಬಟ್ ಫ್ರೂಟ್ಸ್ ಕೂಡ ಫ್ರೆಶ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವತ್ತು ನಿಮಗೂ ಕೂಡ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬೆಂಗಳೂರಲ್ಲಿ ಹೊಸಕೂರು ಗೇಟ್ ಹತ್ರ ಇದೆ. ಬನ್ನಿ ಫ್ರೆಂಡ್ಸ್, ನಾವು ಕೂಡ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ, ಆ ಫ್ರೂಟ್ಸ್ ಎಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ಇವತ್ತು ಕೊಡ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಮಾರ್ಕೆಟ್ ನಾವು ಎಂಟರ್ ಆದ್ವಿ ಇವಾಗ. ನೋಡ್ತಾ ಇರ್ಬೋದು, ಎಲ್ಲ ಲಾರಿಗಳಲ್ಲಿ ಲೋಡ್ ಗಟ್ಟಲೆ ಬಂದಿವೆ. ನೋಡಿ ಫ್ರೆಂಡ್ಸ್, ಈ ಬಾಕ್ಸ್ ಅವರು 900 ಹೇಳ್ತಾ ಇದ್ದಾರೆ. ಬ್ಲ್ಯಾಕ್ ಕಲರ್ ಗ್ರೇಪ್. ಅದೆಷ್ಟು ಬಾಕ್ಸ್? 750. ನೀವು ವಾಪಸ್ ತಂದು ಕೊಟ್ಟಾಗ 50 ರೂಪೀಸ್ ವಾಪಸ್ ಬರುತ್ತೆ. 700. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಎಲ್ಲಿ ನೋಡಿದ್ರು ಬರೀ ಹಂಗೆ ಫ್ರೂಟ್ಸು ರಾಶಿ ರಾಶಿ ಹಾಕೊಂಡು ಮಾರಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಅಂಗಡಿಗಳೇ. ಬಾಕ್ಸ್ ಎಷ್ಟು? ಬಾಕ್ಸ್ 700 ಇದೆ, ಇದು 400, 1200. ಉದ್ದದೈಗೆ 1200. ಸ್ವೀಟ್ ಐಕೆ ಬನ್ನಿ. ನೋಡಿ ಫ್ರೆಂಡ್ಸ್, KG ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಕ್ಸೇ ಕೊಡೋದು ಇಲ್ಲಿ. ಇವಾಗ ಫ್ರೂಟ್ಸ್ ಎಲ್ಲ ಬಂದು ಅನ್ಲೋಡ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಗಾಡಿಲೆಲ್ಲ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ, ಬ್ಲ್ಯಾಕ್ ಕಲರ್ ಗ್ರೇಪ್ನ ಒಂದು ಬಾಕ್ಸು. ಅಲ್ಲಿ ನೀವು ನೋಡ್ತಾ ಇರ್ಬೋದು 650 ಹೇಳ್ತಾ ಇದ್ದಾರೆ, ಇದಕ್ಕೆ 650. ಈ ಗ್ರೇಪ್ಸಿಗೆ 700 750 ಹೇಳ್ತಾ ಇದ್ದಾರೆ. ಮತ್ತು ದಾಳಿಂಬೆಗೆ 2000 ಸ್ಟಾರ್ಟ್ ಆಗುತ್ತಂತೆ. 2000 1800 ಈ ಥರ ಎಲ್ಲ. ಇವಾಗ ಒಂದು ಲಾರಿ ಬಂತು ನೋಡಿ ಫ್ರೆಂಡ್ಸ್. ಫ್ರೂಟ್ಸ್ ಇಲ್ಲಿ ಫ್ರೆಶ್ ಆಗಿ ಬರ್ತಾ ಇರುತ್ತೆ. ಹಾಯ್ ಫ್ರೆಂಡ್ಸ್, ಮಾರ್ಕೆಟಿಂದ ಬಂದ ತಕ್ಷಣ ನನಗೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾನು ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವೇ ನೋಡಿದ್ರಲ್ಲ ಎಷ್ಟು ದೊಡ್ಡ ಮಾರುಕಟ್ಟೆ ಅಂತ. ಎಲ್ಲ ನೋಡಿದ್ರು ಹಣ್ಣುಗಳ ರಾಶಿ ರಾಶಿ. ನೋಡೋಕ್ಕೇ ತುಂಬ ಖುಷಿ ಆಗುತ್ತೆ. ತುಂಬ ದೊಡ್ಡ ಮಾರುಕಟ್ಟೆ ಅಂತಲೇ ಹೇಳ್ಬೋದು. ಎಲ್ಲಿ ಹೋಗೋದು ಎಲ್ಲಿ ಬರೋದಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗಂತೂ. ನಾನು ಫಸ್ಟ್ ಟೈಮ್ ಹೋಗಿದ್ದು. ನಮ್ಮ ಹಸ್ಬೆಂಡ್ ತುಂಬ ಸಲ ಹೋಗಿದ್ದಾರೆ. ನಾನು ಫಸ್ಟ್ ಟೈಮ್ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಹಣ್ಣುಗಳ ರಾಶಿ. ತುಂಬ ಫ್ರೆಶ್ ಆಗಿತ್ತು ಹಣ್ಣುಗಳು. ನೀವೇ ನೋಡ್ದಂಗೆ ಆವಾಗ ಲಾರಿಗಳು ಬರ್ತಾ ಇತ್ತು. ಕೆಲವು ಲಾರಿಗಳಲ್ಲಿ ಫ್ರೆಶ್ ಆಗಿ ಹಣ್ಣುಗಳು ಬರ್ತಾ ಇತ್ತು. ಇನ್ನು ಕೆಲವು ಲಾರಿಗಳು ಅನ್ಲೋಡ್ ಮಾಡಿ ಹೋಗ್ತಾ ಇತ್ತು. ಇನ್ನು ಹಣ್ಣಿನ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಳ್ಳೋರು ಅಥವಾ ಹಣ್ಣಿನ ವ್ಯಾಪಾರ ಮಾಡ್ತಾ ಇರುವವರು ತುಂಬ ಜನ ಅಂಗಡಿಯವರು ಕೂಡ ಹೆಚ್ಚಾಗಿ ಅದೇ ಮಾರುಕಟ್ಟೆಯಿಂದ ಪರ್ಚೇಸ್ ಮಾಡ್ತಾರೆ. ಇದು ಬ್ಯಾಂಗ್ಳೂರಲ್ಲೇ ಅತಿ ದೊಡ್ಡ ಹಣ್ಣಿನ ಮಾರುಕಟ್ಟೆ ಅಂತಲೇ
ಹೇಳ್ಬೋದು. ನಾನು ಮೊದಲೇ ಹೇಳ್ದಾಗೆ 1 kg 2 kg ಆ ಥರ ಸಿಗೋದಿಲ್ಲ. ಒಂದು ಬಾಕ್ಸಲ್ಲಿ 10 kg ಇರುತ್ತೆ. ಎಲ್ಲ ಫ್ರೂಟ್ಸ್ಗಳು ಕೂಡ 10 kgನೇ ಇರುತ್ತೆ. ಅವರು 10 kg ಬಾಕ್ಸ್ನೇ ರೆಡಿ ಮಾಡಿ ಇಡ್ತಾರೆ. ನಾವು ಆ ಬಾಕ್ಸ್ನೇ ತೊಗೊಳ್ಬೇಕು. 1 kg 2 kg ಈ ಥರ ಅವರು ಕೊಡೋದಿಲ್ಲ. ಮತ್ತು ಅವರು ಏನು ಬಾಕ್ಸು ಪ್ಯಾಕ್ ಮಾಡಿರ್ತಾರೆ ನೋಡಿ, ಆ ಬಾಕ್ಸ್ ನಾವು ಬೇರೆ ಒಂದು ನಮ್ಮ ಕವರ್ಗೆ ಅಥವಾ ಬೇರೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅப்புறம் ಆ ಬಾಕ್ಸ್ನ ವಾಪಸ್ ಕೊಟ್ಟರೆ ಅದರಲ್ಲಿ ಕೂಡ 50 rupees ಅವರು ಡಿಸ್ಕೌಂಟ್ ಮಾಡ್ತಾರೆ. 400 ಒಂದು ಬಾಕ್ಸಿಗಿದ್ರೆ 350 ಈ ಥರ ತೊಗೊಳ್ತಾರೆ ಅವರು. ತುಂಬಾ ಕಡಿಮೆ ರೇಟ್ ಅಂತ ಹೇಳ್ಬೋದು. ದಾಳಿಂಬೆ 1800 2000 ಸ್ಟಾರ್ಟಿಂಗ್ ರೇಟ್ ಅಂತ ಹೇಳಿದ್ರು. ಅಂಗಡಿಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ರೇಟ್ ಅಂತಲೇ ಹೇಳ್ಬೋದು. ಅಂಗಡಿಗಳಲ್ಲಿ ದಾಳಿಂಬೆ ಕೆಜಿಗೆ 200 ಎಬೋವ್ ಇದೆ. ಇಲ್ಲಿ ನಾವು ಈ ಥರ ಪರ್ಚೇಸ್ ಮಾಡಿದ್ರೆ ನಮಗೆ ಸ್ವಲ್ಪ ಲಾಭನೇ. ಮತ್ತು ಹಣ್ಣುಗಳು ಕೂಡ ಅಷ್ಟೇ ತಾಜಾವಾಗಿ ಅಷ್ಟು ಫ್ರೆಶ್ ಆಗಿ ಸಿಗುತ್ತೆ ನಮಗೆ. ನಾನು ಕೂಡ ಹಣ್ಣುಗಳನ್ನು ಪರ್ಚೇಸ್ ಮಾಡಿದ್ದೀನಿ. ನಾನು ಗ್ರೇಪ್ ತೊಗೊಬಂದೆ 10 kg ಒಂದು ಬಾಕ್ಸು. ನಾನು ಗ್ರೇಪ್ನ ಒಂದು ಸ್ಪೆಷಲ್ ವೀಡಿಯೋಗಂತಲೇ ತೊಗೊಬಂದೆ. ನಿಮಗೋಸ್ಕರ ಒಂದು ಸ್ಪೆಷಲ್ ವೀಡಿಯೋಗಂತ ತೊಗೊಬಂದೆ. ಬಟ್ ಆ ವಿಡಿಯೋ ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ, ನೀವೆಲ್ಲರೂ ಕಾಯಲೇಬೇಕು. ದಾಳಿಂಬೆ ಅವರು 1800 ಸ್ಟಾರ್ಟಿಂಗ್ ಹೇಳಿದ್ರು, 2000 ಸ್ಟಾರ್ಟಿಂಗ್ ಹೇಳಿದ್ರು. ಮತ್ತು ಆರೆಂಜು 700 ಸ್ಟಾರ್ಟಿಂಗ್ ಅಂತ ಹೇಳಿದ್ರು. 700 ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು 1 kg 2 kg ಅಲ್ಲ, 10 kg ಬಾಕ್ಸಿಗೆ 700 rupees. ತುಂಬಾ ಕಡಿಮೆ. 10 kg ಬಾಕ್ಸಿಗೆ 700 rupees, ಜಸ್ಟ್ 700. ಗ್ರೇಪ್ಸ್ಗೆ ಕೂಡ ಹೌದು 400 500 ಈ ಥರ ಸ್ಟಾರ್ಟಿಂಗ್ ಇದೆ. ದ್ರಾಕ್ಷಿಯಲ್ಲಿ ಹಲವಾರು ವಿಧ ಇದೆ. ಕೆಲವು ದೊಡ್ಡ ದ್ರಾಕ್ಷಿ ಇತ್ತು, ಕೆಲವು ಸಣ್ಣ ಹುಳಿ ದ್ರಾಕ್ಷಿ ಬರುತ್ತಲ್ಲ ಅದು ಇತ್ತು. ಒಂದೊಂದು ದ್ರಾಕ್ಷಿಗೆ ಒಂದೊಂದು ರೇಟು. ತುಂಬಾ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು. ನನಗಂತೂ ರೇಟ್ ಕೇಳಿ ಶಾಕ್ ಆಯಿತು, ಇಷ್ಟು ಕಡಿಮೆ ಬೆಲೆ ಅಂತ. ನನ್ನ ಮಗನೂ ಜಾಯ್ನ್ ಆಗಿಬಿಟ್ಟ ವಿಡಿಯೋ ಕೊನೆಯದಾಗಿ. ಇವನು ಬಂದು ಕುತ್ಕೊಂಡ್ಬಿಟ್ಟ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋ ಕೊನೆಯದಾಗಿ ಒಂದು ಲೈಕ್ ಕೊಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದೇ ಸಲ ಸಬ್ಸ್ಕ್ರೈಬ್ ಮಾಡಿ, 2 ಸಲ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದೇ ಸಲ ಸಬ್ಸ್ಕ್ರೈಬ್ ಮಾಡೋದು. ಆನಂತರ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೊಂದು ಬೆಲ್ ಐಕಾನ್ ಕಾಣಿಸುತ್ತೆ, ಒಂದು ಗಂಟೆಯ ಚಿತ್ರ. ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ತಕ್ಷಣವೇ ನೀವು ನಾನಿಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಆ ವಿಡಿಯೋನ ನೋಡ್ಬೋದು. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್.